ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು ನಿವೃತ್ತ ಪೊಲೀಸ್ ಅಧಿಕಾರಿ ಅಬ್ದುಲ್ ಅಜೀಂ ಅಂಗಾರಕಾಂಡೆ ಉಳ್ಳಾಲ ದರ್ಗಾಗೆ ಭೇಟಿ ಕೊರ್ದು ಜಿಯಾರತ್ ನಡಪಾಯಿರು. كما تمر به بيننا وبين معاصيك اللهم وفقنا للتعلم والتعليم والتدريس بفضلتك وخدمة اهل السنة والجماعة يا رب العالمين ولا تجعلنا من الفتانين والمعين يا رب العالمين اللهم قنا من النار اللهم قنا من الفتنة والعياذ بك يا رب العالمين اللهم اغفر لنا واغفر لهم وخاصة من أهلنا اللهم اقصد مقاصدنا واقصد اللهم أعطوا إليها يا أهلنا يا رب العالمين اللهم تمم نياتنا ونياتهم يا رب العالمين اللهم تمم نيات من زار هذه المقبرة يا رب العالمين اللهم اشف أمراضنا وأمراضهم يا أرحم الراحمين اللهم وفقنا لخدمة الحكومة القناة يا رب العالمين اللهم إنا نسألك العفو والمعافاة في الدين والدنيا والآخرة اللهم إلى حضراتكم وأتمنا يا رب العالمين. ಉಳ್ಳಾಲ ಸೈಯದ್ ಮದನಿ ದರ್ಗಾ ಸಮಿತಿಯ ಅಧ್ಯಕ್ಷರು ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್ ಉಳ್ಳಾಲ ದರ್ಗಾ ಸಮಿತಿ ಪರವಾದ ಅಬ್ದುಲ್ ಅಜೀಮ್ ಎತ್ಕೊಂಡು ಶಾಲ್ ಪೊದೆತದು ಮಾನಾದಿಗೆ ಸಂದಾಯರು. ಈ ಪೊರ್ತು ದರ್ಗಾ ಆಡಳಿತಗ ಸೆಸ್ ವ್ಯವಸ್ಥೆಯನ್ನು ರದ್ದು ಮಲ್ಪಡು ಪಂಡದು ಇತಿಹಾಸ ಪ್ರಸಿದ್ಧ ದರ್ಗಾದ ಉರುಸ್ಕು ರಾಜ್ಯ ಸರ್ಕಾರದ ಈ ಸರ್ತಿ 3 ಕೋಟಿ ಅನುದಾನವನ್ನು ಒದಗಾದು ಕೊರಡು ಪಣದು ದರ್ಗಾ ಸಮಿತಿಯ ಅಧ್ಯಕ್ಷರು ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್ ಮನವಿಲ್ಲ ಒಪ್ಪಿಯಾರು. ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿ ಪ್ರಥಮ ಬಾರಿಗೆ ಉಳ್ಳಾಲ ಸೈಯದ್ ಮದನಿ ಸನ್ನಿಧಾನಕ್ಕೆ ಆಗಮಿಸಿದಂಥ ಜನಮೆಚ್ಚಿದ ಅಧಿಕಾರಿಯಾಗಿ ಜನಮೆಚ್ಚಿದ ರಾಜಕಾರಣಿಯಾಗಿ ಈಗ ರಾಜಕಾರಣದಲ್ಲಿ ಇದ್ದರೂ ಎಲ್ಲರನ್ನೂ ಒಮ್ಮೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗತಕ್ಕಂಥ ಜವಾಬ್ದಾರಿ ಇರುವಂಥ ಅಜೀಮ್ ಜಿ ಅವರೇ, ತಾವು ಈ ಸನ್ನಿಧಾನಕ್ಕೆ ಬಂದಿದ್ದೀರಾ, ಭಾಳ ಸಂತೋಷ ಆಗಿದೆ. ಈಗಿನ ಪರಿಸ್ಥಿತಿ ಅನುಸರಿಸಿ ನಾನು ತಮ್ಮಲ್ಲಿ ನಿವೇದನೆ ಮಾಡಲಿಕ್ಕೆ ಸಾಕಷ್ಟು ಇದ್ದರೂ ಕೂಡ ಎಲ್ಲವನ್ನೂ ಬಲ್ಲಂಥ ತಮಗೆ ನಾನು ವಿಶೇಷವಾಗಿ ಮನವಿ ಮಾಡಿದಂಥದ್ದು ಮಾತಿನ ಮೂಲಕ ಕೇಳಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇನೆ. ಈ ಉಳ್ಳಾಲ ಜುಮ್ಮಾ ಮಸ್ಜಿದ್ ಮತ್ತು ಸೈಯದ್ ಮದನಿ ದರ್ಗಾಕ್ಕೆ ಸುಮಾರು 485 ವರ್ಷಗಳ ಕಾಲದ ಇತಿಹಾಸ ಇದೆ. 110 ವರ್ಷಗಳ ಕಾಲದ ಅಧಿಕಾರ ನಡೆಸಿದಂಥ ಮುಕ್ತೇಶ್ವರ ಅಂತ ಹೇಳುವಂಥ ಹೆಸರಲ್ಲಿ, ಬೇರೆ ಬೇರೆ ರೀತಿಯ ಹೆಸರಲ್ಲಿ 110 ವರ್ಷಗಳ ಕಾಲ ಇಲ್ಲಿ ಆಡಳಿತ ನಡೆಸಿದಂಥ ಹಿರಿಯರ ಇತಿಹಾಸ ಇಲ್ಲಿದೆ. ಈ ಇತಿಹಾಸ ಇರುವಂಥ ಈ ಆಡಳಿತದಲ್ಲಿ ನಮ್ಮ ಹಿರಿಯರು ಅನೇಕ ವಿದ್ಯಾಸಂಸ್ಥೆಗಳನ್ನು ಹುಟ್ಟುಹಾಕಿಕೊಂಡು ಅವರಿವತ್ತು ನಮ್ಮ ಮುಂದೆ ಕಣ್ಮರೆಯಾಗಿ ನಮ್ಮ ಕೈಯಲ್ಲಿ ಇದನ್ನು ನಡೆಸುವಂಥ ಒಂದು ಸೌಭಾಗ್ಯ ನಮಗೆ ಬಂದಿದೆ. ಇದನ್ನು ನಾವೀಗ ಉಳಿಸುವಂಥ ಕೆಲಸವನ್ನು ಮಾತ್ರ ನಾವು ಮಾಡ್ತಾ ಇದ್ದೇವೆ. ಹೆಚ್ಚಿನದನ್ನು ನಾವು ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗಿದೆ. ಉಳಿಸಬೇಕಾದರೂ ಕೂಡ ತಮ್ಮಂಥ ಒಂದು ಜ್ಞಾನ ಇರುವಂಥ ಒಂದು ಉತ್ತಮ ಸೇವೆ ಅನುಭವಿಸಿದಂಥ ತಾವು ಒಂದು ಉಪಕಾರವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಮರ್ಹೂಮ್
ಅಜೀಜ್ ಸೇಠ್ರ ಕಾಲದಲ್ಲಿ, ಯಹಿಯಾ ಸಾಹೇಬ್ರ ಕಾಲದಲ್ಲಿ, UT ಫರೀದರ ಕಾಲದಲ್ಲಿ ನಮ್ಮ ಎಲ್ಲ ಈ ಬೆಳವಣಿಗೆ ಕಾರಣವಾಗಿದೆ. ಆ ಸಂದರ್ಭದಲ್ಲಿ ಸರ್ಕಾರದಿಂದ ನಮಗೆ ಒಂದು ವಿಶೇಷವಾದ ಆದೇಶವನ್ನು ಮಾಡಿಸಿಕೊಂಡು ಇಲ್ಲಿ ಬರುವ ಹಣದಿಂದ ಸೆಸ್ ಕೊಡುವಂಥ ಕಾರ್ಯದ ಬಗ್ಗೆ ನಮಗೊಂದು ಗೌರ್ಮೆಂಟ್ ಆರ್ಡರ್ ಮಾಡಿಸಿದ್ದಾರೆ. ನೀವು ಸೆಸ್ ಕೊಡುವ ಅಗತ್ಯ ಇಲ್ಲ, ನೀವು ಸರ್ಕಾರದ ದರವೇ ನಿಮ್ಮ ಕಮಿಟಿ ಕೆಲಸ ಮಾಡ್ತಾ ಇದೆ. ಬಡ ಹೆಣ್ಮಕ್ಕಳ ಮದುವೆಗೆ, ರೋಗ ರುಜಿನಗಳಿಗೆ, ಎಲ್ಲ ತೊಂದರೆಗಳಿಗೆ ಇಲ್ಲಿ ಸ್ಪಂದಿಸ್ತಾ ಇದ್ದೀರಿ. ಮುಖ್ಯವಾಗಿ ಕುಡಿಯುವ ನೀರಿಗೆ ಕೂಡ ನಾವು ವ್ಯವಸ್ಥೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ. 2,000 ಮಂದಿ ಇವತ್ತು ಮಧ್ಯಾಹ್ನದ ಗಂಜಿಯನ್ನು ಇಲ್ಲಿ ಉಣ್ತಾ ಇದ್ದಾರೆ. ಅದರಲ್ಲಿ ರೋಗಿಗಳು ಬಂದು ಕೊಂಡೋಗ್ತಾರೆ, ಆಸ್ಪತ್ರೆಯಲ್ಲಿರುವವರು ಕೊಂಡೋಗ್ತಾರೆ, ಹಸಿವಿಗಾಗಿ ಕೊಂಡೋಗುವವರಿದ್ದಾರೆ. ಕೆಲವರು ಪ್ರಸಾದ ಅಂತ ಹೇಳುವಂಥ ನೆಲೆಯಲ್ಲಿ ಅತಿ ಶ್ರೀಮಂತರು ಕೂಡ ಕೊಂಡೋಗ್ತಾರೆ. ಈ ನಿಟ್ಟಿನಲ್ಲಿ ಇಲ್ಲಿ ಕೆಲಸ ಸಾಗ್ತಾ ಇದೆ. ಸುಮಾರು 4,000 ಚಿಲ್ಲರೆ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಅರಬಿಕ್ ಮದ್ರಸ 32 ಇದೆ, ಅರಬಿಕ್ ಮಸೀದಿ ಒಂದು 32 ಇದೆ. ಇದರ ಕ್ಯಾಂಪಸ್ಸಲ್ಲಿ ಒಂದು 300 ಮಕ್ಕಳು ಬೋತ್ ಎಜುಕೇಷನ್, ಶರಿಯತ್ ಮತ್ತು ಕಾಲೇಜ್ ಒಟ್ಟಿಗೆ ನಡೀತಾ ಇದೆ. ಇಷ್ಟೆಲ್ಲ ಇರುವಾಗ ಈಗಿನ ಸರ್ಕಾರಗಳು, ಅಂದರೆ BJP ಸರ್ಕಾರ ಅಂತ ಹೇಳೋದಿಲ್ಲ, ಆ ಹಿಂದೆನೇ ಕಾಂಗ್ರೆಸ್ ಸರ್ಕಾರ ಇರುವಾಗಲೇ ನಮಗೆ ಈ ಸೆಸ್ಸನ್ನು ಕಟ್ಟಬೇಕು ಅಂತೇಳಿ ಕೆಲವು ಸಂಘಟನೆಗಳ ಒತ್ತಡದ ಮೇರೆಗೆ, ಅಸೂಯೆಯ ಮೇರೆಗೆ ನಮ್ಮ ಆದೇಶವನ್ನು ಮೀರಿಕೊಂಡು ನೀವು ಕಟ್ಟಲೇಬೇಕು ಅಂತೇಳಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಆ ಬಗ್ಗೆ ನಾನು ಕೋರ್ಟಿಗೆ ಹೋಗಿ ಕೋರ್ಟಿಂದ ತಡೆಯಾಜ್ಞೆ ತಂದಿದ್ದೇನೆ. ಆ ಕೋರ್ಟ್ ತಡೆಯಾಜ್ಞೆ ಮಾಡುವಂಥದ್ದು ಅದೊಂದು ಶೋಭಿತವಾದ ಕಾರ್ಯ ಅಲ್ಲ. ಅದಕ್ಕಾಗಿ ದಯವಿಟ್ಟು ತಾವು ಸರ್ಕಾರದಲ್ಲಿ ಆ ಹಿಂದಿನ ಆದೇಶವನ್ನು ಪುನರ್ ನಮಗೆ ಮಾಡಿಸಿಕೊಡ್ಬೇಕು ಅಂತೇಳಿ ಉಳ್ಳಾಳದ ಜನತೆ ಪರವಾಗಿ ಕೇಳ್ಕೊಳ್ತಾ ಇದ್ದಾರೆ. ಅದೇ ಒಂದು ದೊಡ್ಡ ಕೆಲಸ. ನಮ್ಮ ನಂತರ ಬರುವಂಥ ಯಾರು ಆಡಳಿತ ನಡೆಸ್ತಾರೆ ಅವರಿಗೊಂದು ಸಹಕಾರ ಆಗುವ ರೀತಿಯಲ್ಲಿ ನಮ್ಮ ಅಧಿಕಾರ ಇವತ್ತು ನಾಳೆ ಹೋಗ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳಿತ ಆಗುವ ರೀತಿಯಲ್ಲಿ ತಾವು ಸರ್ಕಾರದಿಂದ ಒಂದು ಸಂಬಂಧ ಆದೇಶ ಮಾಡಿಸಬೇಕು ದಯವಿಟ್ಟು. ಸೆಸ್ಸು ಎಷ್ಟು ಕಟ್ತಾ ಇದ್ರಿ ನೀವು? 7% ಇದೆ. ನಮಗೆ ಆಗ 2,000 ಕಟ್ಟಲಿಕ್ಕೆ ಹೇಳಿದ್ರು ತಿಂಗಳಿಗೆ, ಮತ್ತು 3 ಆಯಿತು, 5 ಆಯಿತು. ಈಗ ನಾನು ಬಂದ 10,000 ಕಟ್ತಾ ಇದ್ದೇವೆ. ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ, ನಮಗೆ ರಿಸೀಟ್ ಕೊಡ್ತಾ ಇದ್ದಾರೆ. ಇದು ಒಂದು ಸರ್ಕಾರದ ಆದೇಶ ಮಾಡಿ ದಯವಿಟ್ಟು. ಈಗ ತಡೆ ಆಜ್ಞೆ ತಂದಿದ್ದೀರಾ ನೀವು? ಹೌದು, ಹೈಕೋರ್ಟ್ ಇಂದ. ಒಪ್ಪಿನಿಂದ 21 ವಿಚಾರ. ನಮ್ದು ಪಂಚವಾರ್ಷಿಕ ಉರುಸ್ ಏಪ್ರಿಲಲ್ಲಿ ನಡೀಬೇಕು. ಆದರೆ ಕೊರೋನಾದಿಂದಾಗಿ ನಾವು ನಡೆಸ್ತಾ ಇಲ್ಲ. ನಾವು ನವೆಂಬರಿಗೆ ಅದನ್ನು ಮುಂದೂಡಿದ್ದೇವೆ. ಎಲ್ಲ ಸರ್ಕಾರಗಳು ನಮಗೆ ಒಂದು 2 ಕೋಟಿ ರೂಪಾಯಿವರೆಗೆ ಕೊಡ್ತಾ ಇದೆ ಖರ್ಚಿಗೆ. ಅದಕ್ಕೆ ದಯವಿಟ್ಟು ನಮ್ಮ ಯಡಿಯೂರಪ್ಪ ಸಾಹೇಬ್ರ ಹತ್ರ 3 ಕೋಟಿ ಒಂದು ಹೆಚ್ಚುವರಿಯಾಗಿ, ಕೊರೋನಾ ಅಂತ ಇರ್ಬೋದು, ಮತ್ತೊಂದು ತೊಂದರೆ ಇರ್ಬೋದು, ಎಲ್ಲ ಇರ್ಬೋದು, ಆದರೆ ಮುಸಲ್ಮಾನ ಬಂಧುಗಳಿಗೆ 5 ವರ್ಷಕ್ಕೊಮ್ಮೆ ಸಿಗುವಂಥ ಅನುದಾನ ದಯವಿಟ್ಟು ಇದು ಒಂದು ತಾವು ಮಾಡಿಸಿಕೊಡ್ಬೇಕು ಅಂತ ವಿನಂತಿ ಮಾಡ್ತೇವೆ. ದಯವಿಟ್ಟು ನಮ್ಮ ಯಡಿಯೂರಪ್ಪ ಸಾಹೇಬ್ರ ಹತ್ರ 3 ಕೋಟಿ ಒಂದು ಹೆಚ್ಚುವರಿಯಾಗಿ, ಕೊರೋನಾ ಅಂತ ಇರ್ಬೋದು, ಮತ್ತೊಂದು ತೊಂದರೆ ಇರ್ಬೋದು, ಎಲ್ಲ ಇರ್ಬೋದು, ಆದರೆ ಮುಸಲ್ಮಾನ ಬಂಧುಗಳಿಗೆ 5 ವರ್ಷಕ್ಕೊಮ್ಮೆ ಸಿಗುವಂಥ ಅನುದಾನ ದಯವಿಟ್ಟು ಇದು ಒಂದು ತಾವು ಮಾಡಿಸಿಕೊಡ್ಬೇಕು ಅಂತ ವಿನಂತಿ ಮಾಡ್ತೇವೆ. ದರ್ಗಾ ಸಮಿತಿದ ಅಭಿನಂದನೆ ಮನವಿನ ಸ್ವೀಕಾರ ಮಾಡದ ಪಾತೆರ್ನ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರು ಜನಾಬ್ ಅಬ್ದುಲ್ ಅಜೀಮ್ ಉಳ್ಳಾಲ ದರ್ಗಾಗ ಇಂದಿರ್ದು ದುಂಬೆ ಬರಡು ಪನ್ಪಿನ ಆಶೆ ಇತ್ತಂಡು ಆಂಡ ಕೊರೋನಾ ಕಾರಣದಾತ್ರ ಬರಿಯರೆ ಆತಿಚಿ ಕುಡ್ಲದ ಉಳ್ಳಾಲದ ಜನಕ್ಲು ಸಮಾಜಗ ಎಡ್ಡ ಕೊಡುಗೆ ಕೊಡ್ತಿನಕ್ಲು ಶಿಕ್ಷಿತರು ಆದುಲ್ಲೇರು ಪ್ರತಿಯೊರಿಲ ಅಕ್ಲನಕ್ಲನ ಧರ್ಮನು ಸರಿಯಾದ ತೆರಿಯೊಂದು ಆಚರಣೆ ಮಲ್ತಂಡ ಒವ್ವೇ ರೀತಿದ ಗೊಂದಲ ಆಪುಚಿ ಅರ್ಧಂಬರ್ಧ ಕಲ್ತಿನಕ್ಲೆರ್ದು ತೊಂದರೆ ಉಳ್ಳಾಲಡು ಶಾಂತಿ ಸಾಮರಸ್ಯ ನಿಲೆಯಾಂಡ ಅವು ಇಡೀ ಜಿಲ್ಲೆಡೆ ಶಾಂತಿ ಸಾಮರಸ್ಯ ನಿಲೆ ಆಯಿಲಕ ಪಂಡು ತೆರಿಪಾದು ಉಳ್ಳಾಲ ದರ್ಗಾ ಸಮಿತಿದ ಬೇಡಿಕೆಯನ್ನು ಸರಕಾರಗ ತೆರಿಪಾವೆ ಇಂದೇನು ಒದಗಾದ ಕೊರಿಯರೆ ಮಲ್ಲ ರೀತಿರು ಪ್ರಯತ್ನ ಮಲ್ಪೆ ಅನುಗ್ರಹ ಅಲ್ಲಾಹುನ ಪಂಡದು ಮಾತೆರೆಗ್ಲ ಶುಭ ಹಾರೈಸೇರು. ಶ್ರೀ ರಶೀದ್ ಉಳ್ಳಾಳ್ ಜಿ ಅವರೇ ಹಾಗೂ ಈ ದರ್ಗದ ಪವಿತ್ರ ದರ್ಗದ ಎಲ್ಲ ಕಮಿಟಿಯ ಪದಾಧಿಕಾರಿಗಳೇ ಹಾಗೂ ಸನ್ಮಾನ್ಯ ಶ್ರೀ ಫಾರೂಕ್ ಅವರೇ ಮತ್ತು ಶ್ರೀಮತಿ ಆಶಾ ಅವರೇ ಮತ್ತು ನಮ್ಮ ಹೆಸರು ಹರಿಯಪ್ಪ ಅವರೇ ಹಾಗೂ ನಮ್ಮ ಜನರಲ್ ಸೆಕ್ರೆಟರಿ ಅವರು, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಈ ದರ್ಗಕ್ಕೆ ಸಂಬಂಧಪಟ್ಟ ಭಕ್ತಾದಿಗಳೇ ಹಾಗೂ ಮಹನೀಯರೇ, ನಾನು ಮೊದಲನೇ ಬಾರಿ ಮೈನಾರಿಟಿ ಕಮಿಷನ್ ಚೇರ್ಮನ್ ಆಗಿ
ಪ್ರವಾಸ ಹಮ್ಮಿಕೊಂಡಿದ್ದೆ. ನಾನು ಬಹಳ ಹಿಂದೆನೆ ಬರಬೇಕಾಗಿತ್ತು. ಕಾರಣ, ಮೊದಲನೇ ಕಾರಣ ಕರೋನಾ. ಈ ರೋಗ ಇದ್ದಾಗ ರಾಷ್ಟ್ರದಲ್ಲಿ ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಒಂದು 3 ಅಂಶದ ಫಾರ್ಮುಲಾ ಕೊಟ್ಟಿದ್ದಾರೆ. ಸೋಷಿಯಲ್ ಡಿಸ್ಟೆನ್ಸಿಂಗ್, ಇದು ಬಹಳ ಇಂಪಾರ್ಟೆಂಟು. ಕನಿಷ್ಠ 6 ಫೀಟು ಅಂತರ ಇಬ್ಬರು ಮನುಷ್ಯರ ಮಧ್ಯೆ ಇರಬೇಕು ಅಂತ ತಿಳಿಸ್ತಾರೆ. ಹಾಗಾಗಿ ಈಗ ನಾವು ಇಂತಹ ಪವಿತ್ರವಾದ ಜಾಗಗಳಿಗೆ ಹೋದಾಗ ಜನ ಸೇರುವುದು ಸಾಮಾನ್ಯ. ಈ ಒಂದು ಜಾಗಕ್ಕೆ ಹೋಗಿ ನಾವು ಸಾರ್ವಜನಿಕರಿಗೆ ಭೇಟಿ ಮಾಡಿ ಮಾತನಾಡಿದಾಗ ಅದು ಪ್ರಧಾನಮಂತ್ರಿಯವರು ಕೊಟ್ಟಿರುವಂಥ ಸಂದೇಶಕ್ಕೆ ಉಲ್ಲಂಘನೆ ಆಗುತ್ತೆ, ಇದು ಸರಿ ಇಲ್ಲ ಅಂತ ಹೇಳಿ ನಾನು ಬಂದೆ. ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಮೇಲೆ ನನಗೆ ಬಹಳ ಒಂದು ದೊಡ್ಡ ಪ್ರೀತಿ. ಫಾರೂಕ್ ಅವರು ಹೇಳಿದಾಗೆ ಇಲ್ಲಿ ಎಲೆಕ್ಷನ್ ಸಂದರ್ಭದಲ್ಲೂ ಬಂದಿದೆ. ಆ ಕಾಲದಲ್ಲಿ ನಮ್ಮ ಅಬೂಬಕರ್ ನಟಕಲ್ ಅವರಿಗೆ ಸೀಟ್ ಕೊಡಿಸಿದ್ದಾನೆ. ಇವರೆಲ್ಲ ಸುಮಾರು ಒಂದು 100 ಜನ ನಾನು ಬಂದ್ರೆ ಸರ್ಕಿಟ್ ಅವರಿಗೆಲ್ಲ ಬಂದು ಜೊತೆಲೇ ಇರ್ತಾ ಇದ್ದೆ. 2 ಡೇಸ್ ಆಗಲಿ 3 ಡೇಸ್ ಆಗಲಿ. ನಾನು ಒಂದು ಸಂದರ್ಭದಲ್ಲಿ ಬಂದಾಗ 15 ದಿವಸ ಇಲ್ಲೇ ಕ್ಯಾಂಪ್. ಕಮ್ಯುನಲ್ ಕ್ಲಾಶಸ್ ನಡೆದಾಗ 15 ಡೇಸ್ ಇಲ್ಲೇ ಕ್ಯಾಂಪ್, ರಂಜಾನ್ ತಿಂಗಳು. ಆಗ ನಮ್ಮ ನರೋಣ ಅವರು ಸಹಿ ಮಾಡಬೇಕಾದ್ರೆ ರಾತ್ರಿ 4 ಗಂಟೆಗೆ ಊಟ ತಗೊಂಡ್ಬರೋ. ಹಾಗೆ ಎಲ್ಲ ಕಡೆ ಕರ್ಫ್ಯೂ. ಇಲ್ಲಿ ನಮ್ಮ ಅಬೂಬಕರ್ ಅವರು ಅವ್ರ ಮನೆಯಿಂದ ಊಟ ಬರ್ತಾ ಇತ್ತು, ಇಲ್ಲ ನಂತರ ಬರ್ತಾ ಇತ್ತು. ಇಲ್ಲಿ ಮಂಗಳೂರಿನ ಜನರು ನಮ್ಮ ಸಮಾಜಕ್ಕೆ ಒಂದು ತರ ಹೇಳಬೇಕಾದ್ರೆ ಒಳ್ಳೆಯದಾಗುತ್ತೆ ಈ ಜನರಿಂದ. ನಮ್ಮಲ್ಲಿ ಒಂದು ಪ್ರಾವರ್ಬ್ ಇದೆ, ನಾದಾನ್ ದೋಸ್ತ್ ಸೆ ದಾನಾ ದುಶ್ಮನ್ ಭಲ ಅಂತ. ಹಾಗೆ ಇರುವಂತಹವರು ಎಜುಕೇಟೆಡ್ ಮತ್ತು ರಿಲಿಜಿಯಸ್, ಲೆಸ್ ಡೇಂಜರಸ್ ಟು ದಿ ಸೊಸೈಟಿ. ಅರ್ಧಂಬರ್ಧ ರಿಲಿಜನ್ ಗೊತ್ತಾದ್ರೆ ಅವನು ಡೇಂಜರಸ್. ಯಾವುದೇ ಧರ್ಮ ಆಗಿರಲಿ, ಹಿಂದೂ ಧರ್ಮ ಆಗಿರಲಿ, ಕ್ರೈಸ್ತ ಧರ್ಮ ಆಗಿರಲಿ, ಇಸ್ಲಾಂ ಧರ್ಮ ಆಗಿರಲಿ, ಅವರು ಸಂಪೂರ್ಣವಾಗಿ ಆ ಧರ್ಮ ಅರ್ಥ ಮಾಡಿಕೊಂಡ್ರೆ ನಾವು ಬೇರೆ ಜನಾಂಗದ ಮೇಲೆ, ಬೇರೆ ಧರ್ಮದ ಮೇಲೆ ದ್ವೇಷ ಸಾಧಿಸಕ್ಕೆ ಹೋಗಲ್ಲ. ನಾವು ಒಳ್ಳೆಯದೇ ಯೋಚನೆ ಮಾಡ್ತಾರೆ. ನಮ್ಮಲ್ಲಿ ಒಳ್ಳೆ ಯೋಚನೆ ಇದ್ದಾಗ ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಾವು ಸೇಮ್ ಇಮೇಜ್ ಯಾವ ಥರ ರಿಫ್ಲೆಕ್ಟ್ ಆಗುತ್ತೆ, ಅದೇ ಥರ ನಮ್ಮ ಒಳ್ಳೆತನ ಅಲ್ಲೂ ಅವರಲ್ಲೂ ನಾವು ನೋಡ್ಬೋದು. ಇವತ್ತೇನಾಗಿದೆ ಅಂತಂದ್ರೆ ಮ್ಯೂಚುವಲ್ ಸಸ್ಪಿಷನ್. ನೀವು ಹಿಂದೂಗಳು ನೋಡಿದಾಗ, ಅದು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ನೋಡಿದಾಗ ಇವರೆಲ್ಲ ನಮ್ಮ ಶತ್ರುಗಳು ಅಂತ ಒಂದು ಸೈಕಲಾಜಿಕಲ್ ಫೀಲಿಂಗು ಇವತ್ತು ಇಡೀ ದೇಶದಲ್ಲಿ ಡೆವಲಪ್ ಆಗಿದೆ. ಅವ್ರು ನಿಮಗೆ ನೋಡಿದಾಗಲೂ ಅದೇ ಒಂದು ಫೀಲಿಂಗ್ಸ್ ಬಂದಿದೆ. ಆ ಒಂದು ಸಸ್ಪಿಷನ್ ಇದ್ದ ಕಾರಣ ಏನೋ ಒಂದು ಸಾಮರಸ್ಯ ನಾವು ಮೂಡಿಸ್ಬೇಕು ದೇಶದಲ್ಲಿ, ಅದು ಸಾಧ್ಯವಾಗ್ತದೆ. ನಾವೆಲ್ಲ ಮುಂದಕ್ಕೆ ಬರಬೇಕು. ನಾವೆಲ್ಲರೂ ಅವರು ಮನುಷ್ಯರು ನಾವು ಮನುಷ್ಯರು ಅಂತ ಭಾವನೆ ಬಂದ್ಬಿಟ್ರೆ ಘರ್ಷಣೆ ಇಲ್ಲ, ಗಲಾಟೆ. ಇದು ನಾನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ 40 ವರ್ಷಗಳ ಪಬ್ಲಿಕ್ ಅನುಭವ, 30 ವರ್ಷ ಪೊಲೀಸು, ಸುಮಾರು 16 ವರ್ಷ ರಾಜಕಾರಣಿ, ವಿವಿಧ ಹುದ್ದೆಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಒಳ್ಳೆ ಪೊಲೀಸ್ ಅಧಿಕಾರಿಯಾಗಿದ್ದೆ, ಈಗ ಒಳ್ಳೆ ರಾಜಕಾರಣಿ ಆಗಿದ್ದೀನಿ. ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಥಿಂಗ್ಸ್ ವಿಲ್ ಗೋ ಟು ದರ್ ಪ್ಲೇಸಸ್ ಅಂತ. ಹಾಗೆ ನನ್ಗೆ ಗೊತ್ತಿಲ್ಲ, ನಾನು ಮೈನಾರಿಟಿ ಕಮಿಷನ್ ಚೇರ್ಮನ್ ಆಗ್ತೀನಿ. ಚೇರ್ಮನ್ ಆದಮೇಲೆ ನಾನು ನಮ್ಮ ಆಕ್ಟ್ ಓದ್ ನೋಡಿದೆ. ಮೊದಲನೇ ಕರ್ತವ್ಯ ಏನಂತಂದ್ರೆ ಕಮ್ಯುನಲ್ ಹಾರ್ಮೋನಿ ಅಂತ. ಜನರು ಶಾಂತಿ ಮತ್ತು ಸೌಹಾರ್ದದಿಂದ ಬಾಳ್ಬೇಕು, ಅದಕ್ಕೆ ನೀವೇನೇನು ಕ್ರಮ ಜರುಗಿಸ್ತೀರ ಮಾಡಿ ಅಂತ. ಹಾಗಾಗಿ ನಾನು ಜನರನ್ನು ಎಲ್ಲ ಮಾನವರು ಅಂತ ನಾನು ನೋಡ್ತೀನಿ. ಭೇದ ಭಾವನೆ ಇಲ್ವೇ ಇಲ್ಲ. ಯಾಕಂದ್ರೆ ನಮಗೆ 100 ಕಣ್ಣು ಪರೀಕ್ಷೆ ಮಾಡುತ್ತೆ, ಸ್ಕ್ಯಾನ್ ಮಾಡುತ್ತೆ.
ಇಂತಹ ಸಿಚುವೇಶನ್ನಲ್ಲಿ ನಾವು ಇದ್ದೀವಿ. ಆವತ್ತು ಎಲೆಕ್ಷನ್ ಸಂದರ್ಭದಲ್ಲಿ ಸೈದಿನ ಮದನಿ ಬಾಬಾ ಅವರ ಬಂದಿದ್ದೆ, ಕುಮಾರಸ್ವಾಮಿ ಅವ್ರ ಜೊತೆನೂ ಬಂದಿದ್ದೆ, ಅದ್ರ ಹಿಂದೆನೂ ಬಂದಿದ್ದೆ. ಇದು ನನಗನ್ಸುತ್ತೆ ಇದು 4ನೇ ಅಥವಾ 5ನೇ ಭೇಟಿ ನಂದು. ಸೊ ಬಹಳ ಪವಿತ್ರವಾದ ಜಾಗ ಇದೆ. ನಮ್ಮ ಸೇಡ್ಸ್ಗಳೇನಿದ್ದಾರೆ ಅವರು ಜನರಿಗೆ ಜಾತಿ ಆಧಾರದ ಮೇಲೆ ವಿಂಗಡಿಸಕ್ಕೆ ಹೋಗಲ್ಲ, ಧರ್ಮದ ಆಧಾರದ ಮೇಲೆ ವಿಂಗಡಿಸಕ್ಕೆ ಹೋಗಲ್ಲ, ಭಾಷೆಗಳ ಆಧಾರದ ಮೇಲೆ ವಿಂಗಡಿಸಕ್ಕೆ ಹೋಗಲ್ಲ. ಅವರ ದೃಷ್ಟಿಯಲ್ಲಿ ಎಲ್ಲ ನಾವು ಮಾತು. ಹಾಗಾಗಿ ನಮ್ಮ ದರ್ಗಗಳು ಎಲ್ಲೆಲ್ಲಿವೆ ಅಲ್ಲಿ ಯಾವುದೇ ಭೇದ ಭಾವನೆ ಇರಲ್ಲ. ಎಲ್ಲರೂ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಸಮಾನ ಸಂಖ್ಯೆಯಲ್ಲಿ ಬರ್ತಾರೆ, ಮತ್ತೆ ಅವರ ಆಶೀರ್ವಾದ ಪಡೆದು ಹೋಗ್ತಾರೆ. ಜನ ಸುಮ್ಮನೆ ಬರಲ್ಲ. 1 ತಿಂಗಳು ನೋಡ್ತಾರೆ, 2 ತಿಂಗಳು ನೋಡ್ತಾರೆ. ಒಬ್ಬ ವ್ಯಕ್ತಿ ಅವನಿಗೆ ಏನು ಉಪಕಾರ ಆಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಮಾತನಾಡ್ಸಕ್ಕೆ ಬರಲ್ಲ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಾದ್ರೆ ಬಾಬಾ ಅವರ ದುವಾ ಆಶೀರ್ವಾದದಿಂದ ಜನರಿಗೆ ಖಂಡಿತ ಅನುಕೂಲ ಆಗುತ್ತೆ ಎಂದು ನಾನು ಭಾವಿಸ್ತೀನಿ. ಹಾಗಾಗಿ ನಾವೆಲ್ಲ ಇವತ್ತು ಸೇರಿ ಬಟ್ ಇದು ಉಳ್ಳಾಳ ಸೇಫ್ ಇದೆ ಅಂದ್ರೆ ಎಂಟೈರ್ ಮಂಗಳೂರು ದಕ್ಷಿಣ ಕನ್ನಡ ಸೇಫ್ ಅಂತ. ನಿಮ್ಮಲ್ಲಿ ಶಾಂತಿ ಇದೆ ಅಂತ ಹೇಳಿದ್ರೆ ಈ ಒಂದು ದರ್ಗಾದ ವ್ಯಾಪ್ತಿಯಲ್ಲಿ ಇಡೀ ಸೌತ್ ಕೇರಳದಲ್ಲೂ ಶಾಂತಿ ಇರುತ್ತೆ. ಇದು ಒಂದು ಫ್ಲಾಗ್ ಇದೆ, ನೀವು ಒಂದು ಸಂದೇಶ ಕೊಡಬೇಕು. ನಾವೆಲ್ಲ ಮನುಷ್ಯರು ಅಂತ ಬಿಟ್ಟು ಒಂದು ಭಾವನೆ ಬರಬೇಕು. ಮತ್ತೆ ನಮ್ಮಿಂದ ಏನಾದ್ರು ತಪ್ಪಾದ್ರೆ ನಿಮ್ಗೆ ಭಗವಂತ ಒಂದು ಜವಾಬ್ದಾರಿ ಕೊಟ್ಟಿಯಾನೆ. ತಪ್ಪು ಮಾಡಿದವನಿಗೆ ನಾವು ಅದು ಕಂಡಮ್ ಮಾಡಬೇಕು, ಖಂಡಿಸ್ಬೇಕು. ಒಳ್ಳೆ ಕೆಲಸ ಮಾಡಿದ್ರೆ ಅವನಿಗೆ ನಾವು ಪ್ರೇಸ್ ಮಾಡಬೇಕು. ದೊಡ್ಡ ಅಪರಾಧ ಏನಂತ ಹೇಳಿದ್ರೆ ಶಾಂತಿಗೆ ಭಂಗ ಉಂಟು ಮಾಡೋದು. ಇದು ಯಾವುದೇ ಕಾರಣಕ್ಕಾಗಲ್ಲ. ಇದು ಒಂದು ನನ್ನ ಸಲಹೆ. ಉಳಿದದ್ದೆಲ್ಲ ಇದು ಪವಿತ್ರವಾದ ಜಾಗ. ನಮ್ಮ ಫಾರೂಕ್ ಅವರು ಹೇಳಿದ್ದಾರೆ, ಈ ಕೆಲಸ ಮಾಡಿದ್ರೆ ನೀವು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ತಾರಂತ ಅವ್ರ ಅರ್ಥ. ನಾವು ಎಲ್ಲಿದ್ದೀವಿ ಅದು ಇಂಪಾರ್ಟೆಂಟು, ಕೈನಲ್ಲಿ ಇರೋದು ಇಂಪಾರ್ಟೆಂಟು. ನಾವು ಕೈಯಲ್ಲಿ ಒಂದು ಆರ್ಡಿನರಿ ಊಟ ಇದೆ, ತಿಂತಾ ಇದ್ದೀವಿ, ಹೊಟ್ಟೆ ಹಸುವಾಗಿದೆ, ಅಲ್ಲಿ ಹೋಗ್ಬೋದಿತ್ತು, ಅಲ್ಲಿ ಬಿರಿಯಾನಿ ಸಿಗ್ತಾ ಇತ್ತಲ್ಲ ಅಂತಂದ್ರೆ ಈ ಊಟ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇದೇನಿದೆ ಇದೇ ಒಂದು ದೊಡ್ಡ ಹುದ್ದೆ. ಈ ಶಕ್ತಿ ಇದೆ, ಪವರ್ ಇದೆ, ಎಲ್ಲ ಇದೆ. ಏನೋ ಒಂಚೂರು ಮಾಡ್ಬೋದು ನಿಮಗೆ. ನಾನು ಈ ಒಂದು ಪವಿತ್ರವಾದ ಜಾಗದಲ್ಲಿ ನಮ್ಮ ಕೈಯಿಂದ ಏನು ಸಾಧ್ಯ, ಈ ಒಂದು ಜಾಗದ ಬಗ್ಗೆ ತಾವು ಒಂದು ಮನವಿ ಏನು ಕೊಟ್ಟಿದ್ದೀರಾ ಅದು ಖಂಡಿತ ನಾನು ಸರ್ಕಾರಕ್ಕೆ ತಲುಪಿಸ್ತೀನಿ. ಸೊ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳ ರೀತಿ ಮಾಡೋಣ. ನಿಮ್ಮ ಧರ್ಮ ಇದೆ, ನಾವು ಬಹಳ ಶ್ರದ್ಧೆಯಿಂದ ನಾವು ಪಾಲಿಸೋಣ. ಯಾರು ಅದರ ಬಗ್ಗೆ ಅಡ್ಡಿ ಮಾಡಲ್ಲ. ನೀವು ಪೂರ್ತಿ ಕಾನ್ಸಂಟ್ರೇಟ್ ಕೊಟ್ಟು ನೀವು ವಾದತ್ ಮಾಡಿ. ನಿಮ್ಮ ಫೇತ್ ಬಗ್ಗೆ ಯಾರು ಮಾತಾಡೋದು, ಅವರು ಮಾತಾಡಂಗಿಲ್ಲ, ಅವ್ರು ನಿಮ್ಮ ಬಗ್ಗೆ ಮಾತಾಡಂಗಿಲ್ಲ. ಆದರೆ ನಾವು ನಮ್ಮ ಹೊರಗಡೆ ಜೀವನ ಇದೆ, ನಮ್ಮ ಧರ್ಮವನ್ನು ಬಿಟ್ಟು ನಾವೆಲ್ಲ ಭಾರತೀಯರು ಮನುಷ್ಯರು ಅಂತ ಭಾವನೆ ಬಂದ್ಬಿಟ್ರೆ ಖಂಡಿತ ಶಾಂತಿ ಸೌಹಾರ್ದದಿಂದ ಬಾಳ್ಬೋದು. ಅದರಲ್ಲಿ ಒಂಥರ ನಮಗೆ ಪ್ಲೆಜರ್ ಸಿಗುತ್ತೆ. ಇದು ನಾನು ಅಡ್ವೈಸ್ ಕೊಟ್ಟು ಇವತ್ತು ನಾವು ಪ್ರೇಯರ್ ಮಾಡಿದ್ದೀರಾ, ನಮ್ಮ ಪ್ರೇಯರ್ ನಾವೇ ಮಾಡ್ಕೋಬೇಕು. ಬೇರೆಯವರು ಏನು ದುವಾ ಮಾಡ್ತಾರೆ ಆ ದುವಾಗೂ ಶಕ್ತಿ ಇದೆ. ಆದರೆ ನಾವು ಖುದ್ದಾಗಿ ನಮ್ಗೆ ಏನು ಬೇಕು ಅಂತ ಪ್ರಾರ್ಥನೆ ಮಾಡಬೇಕು. ಫಾರೂಕ್ ಅವರು ಹೇಳಿದ ಹಾಗೆ ನಾನು ಒಂದೇ ಪ್ರಾರ್ಥನೆ ಮಾಡೋದು ಈ ಒಂದು ಪವಿತ್ರವಾದ ಜಾಗಕ್ಕೆ. ಭಗವಂತ ನಮ್ಮೆಲ್ಲರೂ ಧರ್ಮತೀತವಾಗಿ, ವಿಶೇಷವಾಗಿ ಮಂಗಳೂರಿಗೆ ಬಂದಿದ್ದೀನಿ, ನಾನು ಸರ್ಕಾರದ ರಿಪ್ರೆಸೆಂಟೇಟಿವ್ ಆಗಿ ಬಂದಿದ್ದೀನಿ. ಈ ಮಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವ ಹಿಂದೂಗಳು, ಮುಸಲ್ಮಾನರೆಲ್ಲ ಶಾಂತಿ ಮತ್ತು ಸೌಹಾರ್ದತೆ ಬಾಬಾ ಅವರಲ್ಲಿ ಪ್ರಾರ್ಥನೆ. ಮತ್ತೆ ಈ ಭಾಗದಲ್ಲಿ ಜನರಿಗೆ ತೊಂದರೆ ತಾಪತ್ರಗಳು ಏನಿವೆ ಅದಕ್ಕೊಂದು ಪರಿಹಾರ ಸಿಗಲಿ. ಕರೋನಾ ಡಿಸೀಸ್ ಏನಿದೆ ಆಲ್ರೆಡಿ ನಾವು ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ, ಲಸಿಕೆ ಬಂದಿದೆ, ಎಲ್ಲರಿಗೂ ಒಳ್ಳೆಯದಾಗಲಿ.
ಎಲ್ಲರಿಗಿಂತ ಜಾಸ್ತಿ ನಾನು ಕೇಳೋದೇನಂತಂದ್ರೆ ನೆಮ್ಮದಿ ಬೇಕು ಅಂತ. ಒಂದು ಮನೆ ಇನಾಗ್ರೇಷನ್ ಇತ್ತು, ಹೋಗಿದ್ದೆ ನಾನು. ಅವ್ರ ಮನೆ ಹೆಸರು ನೆಮ್ಮದಿ ಅಂತ ಮಡಗಿದ್ದಾರೆ. ಏನ್ರಿ ಇದು ನೆಮ್ಮದಿ ಅಂತ ಮಡಗಿದ್ದಾರೆ ಅಂತ ಕೇಳಿದ್ರ, ನಾನು ಹೇಳಿದೆ ಅವ್ರು ಹೆಲ್ತ್ ಚೆನ್ನಾಗಿದ್ರು ನೆಮ್ಮದಿ ಇಲ್ಲದಿದ್ರೆ ಲೈಫ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಸರ್. ವೆಲ್ತ್ ಇದ್ರೂ ನೆಮ್ಮದಿ ಇಲ್ಲದ್ರೆ ಈ ವೆಲ್ತ್ ಆಗ್ಬೇಕು ಸರ್. ಅದಕ್ಕೆ ನಾನು ಮೊದಲನೇ ಆದ್ಯತೆ ನೆಮ್ಮದಿ ಕುಡಿ ಅಂತ ಭಗವಂತನ ಕೇಳಿ ಆ ಹೆಸರು ನಾನು ಏನು ಬರ್ದಿದ್ದೀನಿ ನೆಮ್ಮದಿ ಅಂತ ಹೇಳ್ಬಿಟ್ಟು ಜನ ಬಂದರವ್ರ ಬಾಯಿಂದ ನೆಮ್ಮದಿ 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 ಅಂತ ಅಂದಾಗ ನನಗೆ ನೆಮ್ಮದಿ ಸಿಗುತ್ತೆ. ಅದು ಪ್ರಾರ್ಥನೆ ರೂಪದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಈ ಭಾಗದಲ್ಲಿರೋರಿಗೆ ನೆಮ್ಮದಿ. ಆಮೇಲೆ ಎರಡನೇದು ಹೆಲ್ತ್, ಆರೋಗ್ಯ. ಬಾಬಾ ಅವರ ಆಶೀರ್ವಾದದಿಂದ ಎಲ್ಲರಿಗೂ ಸಿಕ್ಕಲಿ, ನಾವೆಲ್ಲ ತಂದೆ ತಾಯಿಯ ಮಕ್ಕಳಾಗಿ ಬಾಳೋಣ, ಮತ್ತೆ ಶಾಂತಿ ಮತ್ತು ಸೌಹಾರ್ದತೆಯಿಂದ ಬದುಕೋಣ ಅಂತ ಹೇಳಿ ಇದು ಬಾಬಾ ಅವರಲ್ಲಿ ನನ್ನ ಪ್ರಾರ್ಥನೆ ಖಂಡಿತ ಸಿಗುತ್ತೆ. ಮತ್ತೆ ನಾನು ಒಬ್ಬ ಸೇವಕಗಳಲ್ಲಿ ಯಾವ ರೀತಿ ಪೊಲೀಸ್ನಲ್ಲಿ ರ್ಯಾಂಕ್ ಇರುತ್ತೆ, ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, DSP, SP, DIG, IG, DG and IG ಅಂತ ರ್ಯಾಂಕ್ಸ್ ಇರಿಸಿ ನೀವು ಎಷ್ಟೊಂದು ನಿಷ್ಠೆಯಿಂದ ಕೆಲಸ ಮಾಡ್ತೀರಾ ಅಷ್ಟು ಸರ್ಕಾರ ಪ್ರಮೋಷನ್ ಕೊಡ್ತಾ ಹೋಗುತ್ತೆ. ಹಾಗೂ ನಾನು ಹೇಳ್ತಾ ಇದ್ದೀನಿ, ನಾನೊಬ್ಬ ಸೇವಕ, ನನ್ನ ಪ್ರಾರ್ಥನೆ ನನ್ನಿಂದ ಯಾವುದೇ ತಪ್ಪಾಗಬಾರದು. ನೀನು ಎಷ್ಟು ಒಂದು ಕೆಲಸ ತಗೊಳ್ತೀಯ ಅಷ್ಟು ಪ್ರಮೋಷನ್ ಕೊಡು. ನಾನು ಜನರ ಸೇವೆ ಮಾಡೋಕ್ಕೋಸ್ಕರ ಸಿದ್ಧವಾಗಿದ್ದೀನಿ. ಯಾವ ಥರ ನಮ್ಮ ಪ್ರಾಫಿಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಯಾವತ್ತೂ ಎಂದಿಗೂ ನಾನು ರಹಮತುಲ್ ಮುಸ್ಲಿಮೀನ್ ಅಂತ ಹೇಳಲಿಲ್ಲ, ರಹಮತುಲ್ ಆಲಮೀನ್ ಅಂತ ಹೇಳಿದ್ರು. ಇಡೀ ಮಾನವ ಕುಲಕ್ಕೆ ನಾನು ರಹಮತ್ತಾಗಿ ಬಂದಿದ್ದೀನಿ. ಅದೇ ತರ ನಾವು ಏನು ಪೂಜಿಸ್ತೀವಿ ಅಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಬೇರೆ ಬೇರೆ ಧರ್ಮದ ಜನರು ಅವ್ರಿಗೆ ಏನೋ ಒಂದು ನಂಬಿಕೆ ಇದೆ, ಆ ಹೆಸರಿನಲ್ಲಿ ಭಗವಂತನ ಪೂಜಿಸ್ತಾರೆ. ಅಲ್ಲಾಹ್ ಕುರಾನ್ನಲ್ಲಿ ಹೇಳಿದ್ದಾನೆ, ನಾನು ರಬ್ಬುಲ್ ಆಲಮೀನ್ ಅಂತ, ಇಡೀ ಮಾನವ ಕುಲಕ್ಕೆ ನಾನು ರಬ್ಬ ಆಗಿದ್ದೀನಿ. ಯಾವುದೇ ಥರ ಡಿಸ್ಕ್ರಿಮಿನೇಟ್ ಮಾಡೋಕೆ ಹೋಗಲ್ಲ, ನೀವೆಲ್ಲ ನನ್ನ ಬಂಧಗಳು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ನಿಷ್ಠೆಯಿಂದ ಕೆಲಸ ಮಾಡ್ತೀವಿ, ಜನರ ಸೇವೆ ಮಾಡ್ತೀವಿ. ಆ ಸೇವೆ ಮಾಡಿದಾಗ ಫಾರೂಕ್ ಅವರು ಹೇಳಿದಾಗೆ ಪ್ರಾರ್ಥನೆ, ಅಷ್ಟು ಎಷ್ಟೊಂದು ಹುದ್ದೆ ಕೊಡ್ತೀವಿ, ಎಷ್ಟೊಂದು ಪ್ರಮೋಷನ್ ಸಿಗುತ್ತೆ, ಅಷ್ಟು ನನ್ನ ಕೆಲಸ ಮಾಡುತ್ತೆ. ಇದೇ ನಂದು ಆಮೀನ್. ನಮಗೆ ನೋಡ್ದಂಗಾಯ್ತು, ಬಹಳ ಶಾಂತಿಯಿಂದ ನನ್ನ ಮಾತುಗಳು ಕೇಳ್ತಾ ಇದ್ರಿ ನೀವು. ನಾನು ಏನು ಮಾತನಾಡಬೇಕು ಅಂತ ಗೊತ್ತಿಲ್ಲ, ಪಟ್ ಅಂತ ನನಗೆ ಎಲ್ಲೋದ್ರೂ ಮೈಕ್ ಹೀಗೆ ಕೊಡ್ತಾರೆ. ಈಗ ನಾನು ಒಂದು ಚೂರು ನಾನು ಯಾವ ಥರ ಮಾತಾಡ್ಬೇಕಂತ ಗೊತ್ತಿಲ್ಲ. ರಶೀದ್ ಸಾಹೇಬ್ರ ಮೊದಲನೇ ಬಾರಿ ಕೇಳಿದೆ. ಫಾರೂಕ್ ನಮ್ಮ ಸ್ನೇಹಿತರು, ತಾವೆಲ್ಲ ಬಂದಿದ್ದೀರಿ, ತಮ್ಮ ಮುಖಗಳು ನೋಡಿದಾಗ ನನ್ಗೆ ಏನನ್ಸುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮುಖದಲ್ಲಿ ಒಂದು ನಿರೀಕ್ಷೆ ಇದೆ, ಈ ವ್ಯಕ್ತಿಯಿಂದ ಏನಾರ ಒಂದು ಸೇವೆ ಮಾಡಕ್ಕೆ ಸಾಧ್ಯ ಅಂತ. ಖಂಡಿತ ನಾನು ಮಾಡ್ತೀನಿ, ನಂಬಿಕೆ ಮಡಗಿ ಪ್ರಯತ್ನ ಮಾತ್ರ ನಡೆಯುತ್ತೆ. ಅದಕ್ಕೆ ಕನ್ಸಿಡರ್ ಮಾಡುವಂಥದ್ದು ಅಲ್ಲಾಹನ ಜವಾಬ್ದಾರಿ. ಶುಕ್ರಿಯಾ. ಉಳ್ಳಾಲ ದರ್ಗಾ ಸಮಿತಿ ಸದಸ್ಯರು ಫಾರೂಕ್ ಉಳ್ಳಾಲ್ ಎತ್ಕೊಂದು ಅಭಿನಂದನದ ಪಾತ್ರೆ ಪಂಡೇರು. ಇವತ್ತು ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾದ ಅಜೀಮ್ ಅವರು ಈ ಪುಣ್ಯ ಸನ್ನಿಧಿಗೆ ಆಗಮಿಸಿದ್ದಾರೆ. ಅವರನ್ನು ನಾವೆಲ್ಲರೂ ಬಹಳ ಕಾಲದಿಂದ ಕಾಣ್ತಾ ಬಂದವರು. ಅಜೀಮ್ ಅವರು ಕರ್ನಾಟಕದ ಪೊಲೀಸ್ ಇಲಾಖೆಗೆ ತನ್ನದೇ ಆದ ಒಂದು ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಚಿರಪರಿಚಿತ ಮತ್ತು ಜನಪ್ರಿಯ ಆದವರು. ವೀರಪ್ಪನ ಘಟನೆಯಾಗಲಿ, ಕುಖ್ಯಾತ ನಸುವಿನ ಘಟನೆಯಾಗಲಿ, ಅಜೀಮ್ ಅವರ ಕ್ಯಾಪ್ಗಿರುವ ಇದ್ದ ಆ ಒಂದು ಗೌರವ ಆ ಕಾಲದಲ್ಲಿ ಬಹಳ ಜನಜನಿತವಾದ ಮಾತು. ಆನಂತರ ಅವರು ರಾಜಕಾರಣಿಯಾಗಿ, ಶಾಸಕರಾಗಿ, MLC ಆಗಿ ಕೂಡ ಅದೇ ದಕ್ಷತೆ, ಅದೇ ಪ್ರಾಮಾಣಿಕತೆಯನ್ನು ಉಳಿಸಿಕೊಂಡು ಬಂದು ಎಲ್ಲರಿಗೂ ಮತ್ತೊಮ್ಮೆ ಚಿರಪರಿಚಿತರು, ಜನಪ್ರಿಯರಾದವರು. ಈಗ ಅವರು ಸನ್ಮಾನ್ಯ ಯಡಿಯೂರಪ್ಪರ ಸರ್ಕಾರದಲ್ಲಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದು ಕರ್ನಾಟಕ ರಾಜ್ಯದ ಸರ್ಕಾರಕ್ಕೂ ಮತ್ತು ಎಲ್ಲ ನಾಡಿನ ಅಲ್ಪಸಂಖ್ಯಾತರಿಗೂ ದಕ್ಕಿರುವಂತಹ ಒಂದು ಬಹಳ ದೊಡ್ಡ
ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅವರನ್ನ ನಾವು ಇವತ್ತು ಬಂದ ಆ ಒಂದು ಅವರ ಆಗಮನದ ಅವರೊಂದಿಗೆ ಬಂದಂತ ಎಲ್ಲರನ್ನು ಬಿಜೆಪಿ ಪಕ್ಷದ ಸ್ಥಳೀಯ ಮತ್ತು ಜಿಲ್ಲಾ ಮಟ್ಟದ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳಿಂದ ಅವರೆಲ್ಲರನ್ನು ಮತ್ತು ಮಾಧ್ಯಮ ಮಿತ್ರರನ್ನು ಹೇಮಂತ್ ಅವರಿದ್ದಾರೆ, ಜೆಸಿಲ್ ಡಿಸೋಜಾ, ಹಾಗೇನೆ ಆಶಾ ಡಿಸೋಜಾ ಅವರು ನಮ್ಮೊಟ್ಟಿಗೆ ಇದ್ದವರೇ, ಹರಿಯಪ್ಪಣ್ಣ, ಹೀಗೆ ಅಸ್ಗರ್ ಅವರು, ನಮ್ಮ ಹಿರಿಯರಾದ ನಮ್ಮ ಬುಟ್ಟ ಖಾದರ್ ಅವರು, ಹೀಗೆ ಎಲ್ಲರೂ ನಮಗೆ ಚಿರಪರಿಚಿತರೆ. ಅಜೀಮ್ರವರಿಗೆ ಕೂಡ ಅವರೆಲ್ಲರೂ ಪರಿಚಿತರೆ. ಮತ್ತು ನಮ್ಮ ಉಳ್ಳಾಲ ದರ್ಗಾದ ಬಗ್ಗೆ ಹೇಳುವುದಿದ್ದರೆ ನಿಮ್ಗೆ ಅದನ್ನು ಬಿಡಿಸಿ ಹೇಳಬೇಕಿಲ್ಲ. ನಿಮ್ಮ ಆ ನಂಟು ಈ ಹಿಂದಿನಿಂದಲೂ ಇತ್ತು. ಹಲವು ಸಂದರ್ಭಗಳಲ್ಲಿ ನಮ್ಮ ಉಳ್ಳಾಲದ ಮುಸ್ಲಿಮರಿಗಾಗಿ ನೀವು ಸ್ಪಂದಿಸಿದ್ದೀರಿ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಇದೆ. ಇವತ್ತು ನಮ್ಮ ಅಧ್ಯಕ್ಷರು ನಿಮ್ಮನ್ನು ಸ್ವಾಗತಿಸುತ್ತಾ ಈ ಬಗ್ಗೆ ಹೇಳಲಿಕ್ಕಿದ್ದಾರೆ. ದಯವಿಟ್ಟು ಅಧ್ಯಕ್ಷರು ಆ ಬಗ್ಗೆ ಹೇಳಬೇಕು. ಅದೇ ರೀತಿಯಲ್ಲಿ ಒಂದು ಮನವಿಯನ್ನು ಕೂಡ ನಾವು ತಯಾರಿಸಿದ್ದೇವೆ. ಆ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಿಮಗೆ ಸಮರ್ಪಿಸಲಿದ್ದೇವೆ. ದಯವಿಟ್ಟು ನೀವು ಯಾವತ್ತು ಹೇಳಿದ್ದನ್ನ ಬಿಟ್ಟು ಹೋದವರಲ್ಲ, ಹೇಳಿದ್ದನ್ನ ಮಾಡಿ ತೋರಿಸಿದ ಆ ಪ್ರತೀತಿ ಮತ್ತು ಆ ಒಂದು ಸಂಪ್ರೀತಿ ನಿಮ್ಮಲ್ಲಿ ಇದೆ. ಆ ಒಂದು ಪ್ರೀತಿಯನ್ನ ಮತ್ತು ಆ ಒಂದು ಗೌರವವನ್ನ ನೀವು ಉಳಿಸಿಕೊಳ್ತೀರಿ ಅಂತ ಭಾವಿಸ್ತೇನೆ. ಬಿಜೆಪಿ ಪ್ರಮುಖರು ಮೊಹಮ್ಮದ್ ಅಸ್ಗರ್ ಉಳ್ಳಾಲ ದರ್ಗಾದ ಇತಿಹಾಸ ಕಾಣಿಕತದ ಬಗೆಟ್ ಅಬ್ದುಲ್ ಅಜೀಮ್ರಿಗೆ ಮಾಹಿತಿ ಕೊರಿಯರು. ಪ್ರಸ್ತುತ ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿರುವ ಅಜೀಂ ಸರ್ ಅವರೇ, ಅದೇ ರೀತಿ ಗೌರವಾನ್ವಿತ ಅಧ್ಯಕ್ಷರಾದ ರಸೀದ್ ಹಾಜಿರವರೇ, ಅದೇ ರೀತಿ ಎಲ್ಲ ಪದಾಧಿಕಾರಿಗಳು, ಆತ್ಮೀಯ ಮಿತ್ರರೇ, ಕೊರೋನಾವನ್ನ ಮುನ್ಸೂಚನೆಯಾಗಿ ಕಂಡದ್ದು ದಕ್ಷಿಣ ಭಾರತ ಮದನಿ ಇಲ್ಲಿ. ಏಕೆಂದ್ರೆ ಮೊದಲೇ ಇವರು ಡಿಸೈಡ್ ಆಗಿತ್ತು ಈ ವರ್ಷ ಏಪ್ರಿಲ್ ಮತ್ತು ಮೇ ಅಲ್ಲಿ ನಡೆಸುವುದಿಲ್ಲ ಅಂತ. ಯಾವ ಮೊದಲೇ ಆ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಎಂತ ಏಪ್ರಿಲ್ ಮೇ ಅಲ್ಲಿ ನಡೆಸುವುದಿಲ್ಲ. ನೋಡುವಾಗ ಮಾರ್ಚ್ 22 ಲಾಕ್ಡೌನ್ ಆಯಿತು. ಫುಲ್ಲು ಲಾಕ್ಡೌನ್ ಅಲ್ಲೇ ಇತ್ತು. ಯಾಕೆಂದ್ರೆ ಅಷ್ಟೊಂದು ಕರಾಮತ್ ಇರುವಂತ ಜಾಗ ಅಂತ ಹೇಳಿದ್ರೆ ಈ ಸೈಯದ್ ಮದನಿ. ಕೊರೋನಾ ಫಸ್ಟಿಗೆ ಕಂಡದ್ದು ಅಂತ ಹೇಳಿದ್ರೆ ಅದು ಇಲ್ಲಿ ನಡೆಸಲಿಕ್ಕೆ ಆಗುದು. ಆಗ ತುಂಬಾ ಮಂದಿ ಏನೆಲ್ಲ ಅಪಪ್ರಚಾರ ಮಾಡಿದ್ರು. ಆದ್ರೆ ಈ ಕಮಿಟಿ ಯಾವುದಕ್ಕೂ ಉತ್ತರ ಕೊಡಲಿಲ್ಲ. ಉತ್ತರವನ್ನ ಇಡೀ ವಿಶ್ವಕ್ಕೇನೆ ಸರ್ವಶಕ್ತನ ಅಲ್ಲಾಹ್ ಕೊಟ್ಟಿದ್ದು. ಯಾಕೆ ಇಲ್ಲಿ ಮುಂದೂಡಿದ್ದು ಅಂತೇಳಿ. ನಂತರ ಹೇಳ್ತೇನೆ ಸರ್, ಈ ಕೊರೋನಾ ಈ ಸಂದರ್ಭದಲ್ಲಿ ಇಲ್ಲಿ ಗಂಜಿಯನ್ನ ಇವರ ಕಮಿಟಿ ನಿಲ್ಲಿಸಲಿಲ್ಲ, ಹೊರೆ ಆಯ್ತು. ಏನಾದ್ರೂ ಇವರು ಯಾವುದೇ ಇದು ಮಾಡಲಿಲ್ಲ. ಸರ್ಕಾರದ ಯಾವ ಆದೇಶ ಉಂಟು ಅದನ್ನು ಅಚ್ಚುಕಟ್ಟಾಗಿ ಇಲ್ಲಿ ಜುಮಾ ನಿರ್ವಹಿಸಬಹುದು, ಪೆರ್ನಾಲ್ ಎಲ್ಲವನ್ನ ಸರ್ಕಾರದ ಆದೇಶ ಉಂಟು ಅದರ ಪ್ರಕಾರ ಇವತ್ತು ಸಮೇತ ನಡೆಸ್ಕೊಂಡು ಬಂದಿದ್ದಾರೆ ಈ ಕಮಿಟಿಯವರು. ಅದೇ ಮತ್ತೊಂದು ವಿಶೇಷತೆ ಏನು ಹೇಳಿದ್ರೆ, ನಾನೇನಾದ್ರೂ ಈ ವರ್ಷ ಈ ದರ್ಗಾ ಕಮಿಟಿ ಮೇಲೆ ಏನಾದ್ರೂ ಒಂದು ಅಪಪ್ರಚಾರ ನಾನು ಈ ವರ್ಷ ಮಾಡಿದ್ರೆ ಮರುದಿವಸ ಆ ಅಲ್ಲಾಹವೇ ನನ್ನ ವಿರುದ್ಧ ಅಪಪ್ರಚಾರ ಮಾಡ್ತಾರೆ. ಇವರು ಏಕೆಂದ್ರೆ ಅಷ್ಟೊಂದು ಪವಿತ್ರ. ಅನೇಕ ಮಂದಿ ಇಳಿಯೋದು ಕಾಲ್ ಮಾಡ್ತಾರೆ, ಅಲ್ಲಿ ಹಾಗೆ ಆಗಿದೆ, ನಾವು ಇದಕ್ಕೆ ಕೈಯೇ ಹಾಕೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇದು ಶಕ್ತಿಯನ್ನು ಅಂತ ಹೇಳಿ ನಮಗೆ ಖುದ್ದು ಅನುಭವಿಸಿದ್ದೇವೆ. ಅದ ಕಾರಣ ಇಲ್ಲಿಗೆ ನೀವೊಂದು ಒಳ್ಳೆ ನಿಯತ್ತಿಟ್ಟು ಇವತ್ತು ಹೋಗಿ ಸರ್, ಒಂದು ವರ್ಷದಲ್ಲಿ ಈ ಕೆಲಸ ಮಾಡಿ ಸರ್, ನೀವೇನು ನಿಯತ್ತಿಟ್ಟಿದ್ದೀರಿ ಇವ್ರ ಹತ್ರ ಹೇಳ್ಬೇಕು ಅಂತಿಲ್ಲ, ಅಲ್ಲಿ ಹೋಗಿ ನೀವು ಹೇಳಿದ್ರೆ ಸಾಕು, ನಿಮ್ಮ ಕನಸು ಅದು ನನಸಾಗ್ತದೆ. ಅಷ್ಟೊಂದು ಪವರ್ಫುಲ್ ಇರುವಂತ ಒಂದು ಇದು. ಇಲ್ಲಿ ಅಮಿತ್ ಶಾ ಅವರು ಬಂದಿರುವಾಗ ಹೂ ಹಾಕಿ ಗೌರವಿಸಿದ್ದಾರೆ, ರಾಹುಲ್ ಗಾಂಧಿ ಅವರು ಬಂದಾಗ ಹೂ ಹಾಕಿ ಗೌರವಿಸಿದ್ದಾರೆ. ಅದೇ ರೀತಿ AP ಉಸ್ತಾದ್ರವರು ಆಗಮಿಸಿದಾಗ 2 ಗಂಟೆ ಮೊದಲೇ ಬಂದು ಅವರನ್ನು ಅತ್ಯಂತ ಆದರಣೀಯಾಗಿ ಗೌರವಿಸಿ ಇಲ್ಲೇ ಕುತ್ಕೊಳಿಸಿ ಗೌರವಿಸಿದ್ದಾರೆ. ಮಂಗಳೂರು ಕಾಜಿ ಬಂದಾಗಲೂ ಅತ್ಯಂತ ಪ್ರೀತಿಪೂರ್ವಕ ತಡೆಯಾಜ್ಞೆಯ ಮಧ್ಯೆ ನಮಗೆ ಸಹಕಾರ ಮಾಡಿದ್ದು ಇಲ್ಲಿನ MP ನಳಿನ್ ಕುಮಾರ್ ಮತ್ತು ರಜಾಕ್ ಬಿಜೆಪಿಯ ನಾಯಕರು, ಮತ್ತು ಇಲ್ಲಿ ಬಾಬು ಬಂಗೇರ್ ಅಂತ ಇವರು ಚೇರ್ಮನ್ ಆಗಿದ್ದಾಗ ಅವರು ಉಪ ಚೇರ್ಮನ್ ಆಗಿದ್ದರು. ಅವರು ಮಗುವಿನ ಬಂಧುಗಳ ನಾಯಕರು ಅವರು ನಮಗಿಂತ ಹೆಚ್ಚು ಕಷ್ಟಪಟ್ಟಿದ್ದಾರೆ. ಮತ್ತೊಂದು ವಿಚಾರ ಸರ್, ಇಲ್ಲದ್ದು ಕ್ಷೇತ್ರ ಸಮಿತಿ ನಮ್ಮ ಬಿಜೆಪಿಯವರು ಅದರದ್ದು ಯಶವಂತ ಅಮೀನ್ ಅವರ ಹೆಸರು ಹೇಳ್ಬೇಕು. ಅವ್ರು ಹೇಳುದು ಉಳ್ಳಾಲದ ವಿಚಾರವನ್ನು ಪೆರ್ಮಣ್ಣೂರು, ಉಳ್ಳಾಲ, ಸೋಮೇಶ್ವರ, ಪುತ್ತಾರು ಆ ಭಾಗದವ್ರು ಮಾತ್ರ ಮಾತಾಡಬೇಕು, ಹೊರಗಿನವ್ರು ಮಾತಾಡ. ಉಳ್ಳಾಲ ದರ್ಗಕ್ಕೆ ನಿಮಗೆ ಉರುಸ್ ಮಾಡ್ಲಿಕ್ಕೆ ಕಷ್ಟ ಆಗುದಾದ್ರೆ ಹೇಳಿ, ನಾವು ಮಾಡ್ತೇವೆ. ಯಾಕೆಂದ್ರೆ ಉಳ್ಳಾಲ ನಮ್ಮದು ಅಂತ ಹೇಳಿದ್ದಾರೆ. ಇದು ಯಶವಂತ ಅಮೀನ್ ಅವರು ನಮ್ಮ ಹತ್ರ ಹೇಳಿದ ವಿಚಾರ. ಯಾಕೆಂದ್ರೆ ಉಳ್ಳಾಲ ದರ್ಗದಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಭೇದ ಇಲ್ಲ, ಪಕ್ಷ ಇಲ್ಲ. ಇಲ್ಲಿ ಬಂದ ಮೇಲೆ ಆ ಉಳ್ಳಾಲ ಸೈಯದ್ ಮದನಿಯವರ ಅಡಿಯಾಳಾಗಿ ಅವರ ಭಕ್ತರಾಗಿ ಇಲ್ಲಿ ಬರ್ತಾ ಇದ್ದಾರೆ. ಅದ ಕಾರಣ ಈ ಸರ್ಕಾರದಲ್ಲಿ ಏನೆಲ್ಲ ಅನುದಾನ ಇದೆ ಅದನ್ನ ಅತ್ಯಂತ ಅಚ್ಚುಕಟ್ಟಾಗಿ ಏನೆಲ್ಲ ಇದೆ ಅದನ್ನ ತಲುಪಿಸುವ ರೀತಿಯಲ್ಲಿ ನೀವು ಕಾರ್ಯನಿರ್ವಹಿಸಬೇಕು. ನೀವೇನೆಲ್ಲ ಕನಸನ್ನು ಕಂಡಿದ್ದೀರಿ ಅದನ್ನೆಲ್ಲ ನನಸು ಖಂಡಿತ ಆಗ್ತದೆ ಎಂಬ ನಂಬಿಕೆ ಇದೆ. ಅವಕಾಶ ಕೊಟ್ಟದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.
ದರ್ಗಾ ಉಪಾಧ್ಯಕ್ಷರು ಯುಕೆ ಮೋನು ಇಸ್ಮಾಯಿಲ್, ಬಾಬಾ ಮೊಹಮ್ಮದ್, ಚಾರಿಟೇಬಲ್ ಟ್ರಸ್ಟ್ ಉಪಾಧ್ಯಕ್ಷರು ಮುಸ್ತಫಾ ಅಬ್ದುಲ್ಲಾ, ಯುಕೆ ಇಬ್ರಾಹಿಂ, ಜೊತೆ ಕಾರ್ಯದರ್ಶಿ ಎಕೆ ಮೊಯ್ದೀನ್ ಹಾಜಿ, ಅರಬಿಕ್ ಟ್ರಸ್ಟ್ ಉಪಾಧ್ಯಕ್ಷರು ಅಬೂಬಕರ್ ಕೋಟೆಪುರ, ಎಂಎಚ್ ಇಬ್ರಾಹಿಂ ಹಳೆಕೋಟೆ, ಪ್ರಧಾನ ಕಾರ್ಯದರ್ಶಿ ಅಮೀರ್ ಹಾಜಿ, ಜೊತೆ ಕಾರ್ಯದರ್ಶಿ ಆಸಿಫ್ ಅಬ್ದುಲ್ಲಾ, ಕೋಶಾಧಿಕಾರಿ ಅಬ್ಬಾಸ್ ಹಾಜಿ ಫಿಲಾರ್, ಸದಸ್ಯರು ಕುನಿ ಅಹಮದ್ ಅಳೆಕಲ, ಇಬ್ರಾಹಿಂ ಹಾಜಿ ಉಳ್ಳಾಲಬೈಲ್, ಕಾಸಿಂ ಕೋಡಿ, ಹನೀಫ್ ಸೋಲಾರ್, ಖಾದರ್ ಮೊಯ್ಲಾರ್, ಅಲಿಮೋನು, ಹಸನ್ ಕೈಕೋ, ನಜೀರ್ ಸುಂದರಿಬಾಗ್, ಹಸೈನಾರ್ ಬೊಟ್ಟು, ಕೆಎನ್ ಮೊಹಮ್ಮದ್, ಜಮಾಲ್ ಮೇಲಂಗಡಿ, ಹಮ್ಮಬ್ಬ ಕೋಟೆಪುರ, ಕುನಿಮೋನು ಕೋಟೆಪುರ, ಖಲೀಲ್ ಕಿಲ್ರಿಯಾ, ಮೊಯ್ದೀನಬ್ಬ ಉಳ್ಳಾಲಬೈಲ್, ಬಿಜೆಪಿದ ಪ್ರಮುಖರು ಅಸ್ಗರ್ ಮುಡಿಪು, ಹೇಮಂತ್ ಶೆಟ್ಟಿ, ಹರಿಯಪ್ಪ ಸಾಲ್ಯಾನ್, ಆಶಾ ಈ ಪೊರ್ತೋಟು ಗೆದ್ದಿರು.